ಕೊಲ್ಯ ಕಣ್ಣೀರ್ ತೋಟ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಅಕಾಡೆಮಿ ವತಿರ್ದು 2ನೇ ವರ್ಷದ ತಿರಂಗ ಬ್ಯಾಡ್ಮಿಂಟನ್ ಕಪ್ 2024 ಬ್ಯಾಡ್ಮಿಂಟನ್ ಪಂತದ ಮುಗಿತಳದ ಇನಾಮ ಪಟ್ಟುನ ಲೇಸು ಬ್ಯಾಡ್ಮಿಂಟನ್ ಕ್ರೀಡಾಂಗಣ ಐತಾರು ರಾತ್ರಿ ನಡೆತಂಡು. ನೀವು ಹೇಳಿದಷ್ಟು ಎಷ್ಟು ಅಂದರೆ ನಾವು ಔಟ್ಸೈಡ್ ಯಾರ ಹತ್ರ ಹೋಗಿಲ್ಲ, ನಿನ್ನೆ ಬಂದಿದ್ದಾರಲ್ಲ ಅವರು ಯಾರು ವಯಸ್ಸಲ್ಲಿ ನೀರು ಫೈನಲ್
ಆಯ್ತು ಓಕೆ ಥ್ಯಾಂಕ್ ಯು ಆಯ್ತು
ಸೂಪರ್ ಸೂಪರ್ ಆಡೋಣ. ರೆಡಿ ಒಂಜಿ ಮಾಡಬೇಕಲ್ಲ
ಶಂಕರಣ್ಣ ನಮಸ್ತೆ.
ಬಿಡ್ಲಿ ಕ್ಲಾರಿಟಿ
Ah!
ಆಗಲೇ ಮಧ್ಯಾಹ್ನ थर्ड रैकेट पिंक पिंक अला पाड़
ಅದೇ ರೀತಿ ಮುಂದಿನ ಭಾಗ ಗೋಲ್ಡ್ ಕ್ಯಾಟಗರಿಯಲ್ಲಿ ಅತ್ಯುತ್ತಮವಾದ ಪ್ರದರ್ಶನದಂತ ಪ್ರಶಾಂತ್ ಸರ್ ಹಾಗೂ ಮುಂದೆ ಬಂದು ನಮ್ಮ ಪ್ಲಾಟಿನಂ ಕ್ಯಾಟಗರಿಯಲ್ಲಿ ಇವತ್ತು ಬಹುಮಾನ ಹಂಚಲಾಗಿದೆ. ಕೌಶಿಕ್ ನಾಗರಿಕ ಅದೇ ರೀತಿ ಮೂರನೇ ನಾಗರಿಕರಿಗೆ ಇವತ್ತು ಬಹುಮಾನವನ್ನು ಹಂಚಿಕೊಂಡಿದ್ದಾರೆ. ಇವೆಲ್ಲರೂ ಮುಂದೆ ಬಂದು ಬಹುಮಾನವನ್ನು ಸ್ವೀಕರಿಸಿದರು. ಬಹುಮಾನ ನೀಡುವ ಸಿದ್ಧಗೊಳ್ಳುತ್ತಿದೆ. ಅದೇ ರೀತಿ ಸಿಲ್ವರ್ ಕ್ಯಾಟಗರಿಯಲ್ಲಿ ಇದು ಕೂಡ ಇಬ್ಬರ ಬಹುಮಾನವನ್ನು ಹಂಚಲಾಗಿದೆ. ದೈವಿಕ ಆಗೋದಕ್ಕ ಅದೇ ರೀತಿ ಮುಗಿಸಿದ ಆಗೋದಕ್ಕ ಇವರೆಲ್ಲರೂ ತನ್ನ ಬಹುಮಾನವನ್ನು ಆತಂಕದಿಂದ ಸ್ವೀಕರಿಸಿಕೊಳ್ಳುತ್ತಾರೆ. ಜನರಲ್ಲಿ ಚಪ್ಪಾಳೆಗಳು ಆಟಗಾರರನ್ನು ಪ್ರೋತ್ಸಾಹಿಸಲು ಅಗತ್ಯವಾದ ಪ್ರದರ್ಶನಗಳಿಗೆ 2 ನಿಮಿಷಗಳಿಂದ 12 ಉತ್ತಮವಾದ ಪ್ರದರ್ಶನ ನೀಡಿದ್ದಾರೆ. ಆಟಗಾರರು ಅಭಿನಂದನೆ ಹೇಳ್ತಾ ಇದ್ದಾರೆ. ಇದೀಗ ಡೈಮಂಡ್ ಕ್ಯಾಟಗರಿಯಲ್ಲಿ ಬಹುಮಾನಕ್ಕೂ 2 ಮಂದಿ ಹಂಚಲಾಗಿದೆ. ಜೀತು ಆ್ಯಂಡ್ ಅದೇ ರೀತಿ ಶರತ್ ಆ್ಯಂಡ್ ಬಹುಮಾನವನ್ನು ಸ್ವೀಕರಿಸಿಕೊಳ್ಳುತ್ತಾರೆ. 2 ಡೈಮಂಡ್ ಕ್ಯಾಟಗರಿಯಲ್ಲಿ ಅತ್ಯುತ್ತಮ ಪ್ರದರ್ಶನಕ್ಕೆ ಬಹುಮಾನ ನೀಡಲಾಗಿದೆ. ಬಹುಮಾನದ ಎಲ್ಲ ಆಟಗಾರರಿಗೆ ಇವತ್ತಿನ ಈ ಒಂದು ಪಂದ್ಯಾಟ ಅದೇ ರೀತಿ ನಿನ್ನೆಯಿಂದ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಆಗಿರುವುದು ನಿವೃತ್ತ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಆಗಿರುವುದು ಇದೆಲ್ಲ ನಡೆಯಲಿಕ್ಕೆ ನಮಗೆ ಮುಖ್ಯ ರೋಗಗಳಿದ್ರೆ ತಮಗೆ ಗೊತ್ತಿರುವಂತೆ ನಮ್ಮ ಮೋಹನ್ ಅವರು ಈ ಒಂದು ಉತ್ತಮವಾದ ಕ್ರೀಡಾಂಗಣಗೋಸ್ಕರ ನಿರ್ಮಿಸಿ ಇಷ್ಟು ಮಂದಿಗೆ ಆಟವಾಡುವಂಥ ಅವಕಾಶ ತಾವು ಮಾಡಿಕೊಟ್ಟಿದ್ದು ನಮಗೆಲ್ಲರೂ ಧನ್ಯವಾದಗಳನ್ನು ಹೇಳ್ತಾ ನಾವೆಲ್ಲ ಪರವಾಗಿ ನಮ್ಮದು ಗೌರವದ ನಾಯಕರಿಗೆ ಬೆಳಗಿನ ಜಾವದಿಂದ ರಾತ್ರಿಯವರೆಗೆ ನಮ್ಮೆಲ್ಲರಿಗೂ ಉತ್ತಮವಾದ ಆಹಾರ ವ್ಯವಸ್ಥೆಯನ್ನು ಕೂಡ ಕೆಳಗೆ ತಾವು ಮಾಡಿಕೊಟ್ಟಿದ್ದೀರಿ. ಇದನ್ನು ಕೂಡ ತಮಗೆ ನಾವು ಸ್ಪೆಷಲಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಭಾಗವಹಿಸಿದ ಎಲ್ಲ ತಂಡಕ್ಕೆ ಟ್ರೋಫೀಸ್ ಹಾಗೂ ಮೆಡಲ್ ಇದನ್ನು ನೀಡ್ತಾ ನೆನಪಿನ ಫಲಕ ಹಾಗೂ ಪದಕವನ್ನ ಪಡೆಯಲಿಕ್ಕೆ ಕೇಳಿಕೊಳ್ಳುತ್ತಾ ಇದ್ದೇವೆ. ಉತ್ತಮವಾದ ಪ್ರದರ್ಶನ ನೀಡಿದಂತ ರೈಸಿಂಗ್ ಸ್ಟಾರ್ ಇವರು ಇವತ್ತು 5ನೇ ಸ್ಥಾನದಲ್ಲಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರನ್ನು ಪ್ರೋತ್ಸಾಹಿಸಬೇಕು. ಇನ್ನು ಮುಂದೆ ಕೂಡ ಇದೇ ರೀತಿ ಕ್ರೀಡಾಂಗಣದಲ್ಲಿ ಪಂದ್ಯಾಟ ನಡೀಬೇಕು ಅಂತ ನಮ್ಮ ಆಶಯ. ಅದೇ ರೀತಿ 4ನೇ ಸ್ಥಾನದಲ್ಲಿದ್ದಾರೆ ಕಿಂಗ್ಸ್ ಕೊಲ್ಯ. ಎಲ್ಲ ಆಟಗಾರರು ಮುಂದೆ ಬಂದು ತಮ್ಮ ಗೌರವದ ಫಲಕ ಹಾಗೂ ಪದಕವನ್ನ ತಾವೆಲ್ಲರೂ ಸ್ವೀಕರಿಸಬೇಕು. ಇವತ್ತಿನ ಪಂದ್ಯಾಟದಲ್ಲಿ 4ನೇ ಸ್ಥಾನದಲ್ಲಿದ್ದಾರೆ ಕಿಂಗ್ಸ್ ಕೊಲ್ಯ ಇವರು. ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಆಟಗಾರರನ್ನ ಹುರಿದುಂಬಿಸಬೇಕು ಕೇಳಿಕೊಳ್ಳುತ್ತಾ ಇದ್ದೇವೆ. 4ನೇ ಸ್ಥಾನ ಪಡೆದಂತ ಕಿಂಗ್ಸ್ ಕೊಲ್ಯ. ತೃತೀಯ ಸ್ಥಾನವನ್ನ ಪಡೆದ ತಂಡ ಟೀಮ್ ಭಾರತೀಯ. ಈ ಒಂದು ತಂಡದ ಎಲ್ಲ ಆಟಗಾರರು ಮುಂದೆ ಬಂದು ಗೌರವದ ಫಲಕ ಹಾಗೂ ಪದಕವನ್ನ ತಾವೆಲ್ಲರೂ ಸ್ವೀಕರಿಸಬೇಕು. ಎರಡನೇ ಸ್ಥಾನ
ಈ ಒಂದು ಬಹುಮಾನವನ್ನು ಹೇಳುವ ಮುನ್ನೆ ಎರಡು ತಂಡದ ಮಧ್ಯೆ ಬಹಳ ಉತ್ತಮವಾದ ಫೈನಲ್ ಪಂದ್ಯಾಟ ನಡೆದಿದೆ. ಫೈನಲ್ ಪಂದ್ಯಾಟದಲ್ಲಿ ವಿನ್ ಆದಂತ ವಿನ್ನರ್ಸ್ಗೆ ಪ್ರಯಾಗ್ ಸಿಲ್ಕ್ಸ್ ಇವರ ವತಿಯಿಂದ ಎಲ್ಲ 10 ಆಟಗಾರರಿಗೆ ಒಂದು ಸಾರಿಯನ್ನ ಅವರು ಉಡುಗೊರೆಯಾಗಿ ನೀಡುತ್ತಿದ್ದಾರೆ. ಇದರ ಮಾಲಕರಾಗಿರುವಂತ ಹಿತೇಶ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಇದೀಗ 2ನೇ ಸ್ಥಾನವನ್ನ ಪಡೆದಿದ್ದಾರೆ 5-5 ಬ್ಯಾಡ್ಮಿಂಟನ್. ಎಲ್ಲರೂ ಬಂದು ತಮ್ಮ ಟ್ರೋಫಿ ಹಾಗೂ ಪದಕವನ್ನ ಸ್ವೀಕರಿಸಲಿಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಫೈನಲ್ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಬಂದಂತ 5-5 ಬ್ಯಾಡ್ಮಿಂಟನ್ ಯುವ ತಂಡಕ್ಕೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನ ಹೇಳ್ತಾ ಇದ್ದೇವೆ, ಶುಭಾಶಯವನ್ನ ನೀಡ್ತಾ ಇದ್ದೇವೆ. 5-5 ಬ್ಯಾಡ್ಮಿಂಟನ್ ಇದರ ಮಾಲಕರು ಹಾಗೂ ಸರ್ವ ಸದಸ್ಯರು ಆಟಗಾರರೆಲ್ಲರಿಗೂ ಈ ಒಂದು ಗೌರವವನ್ನ ನೀಡ್ತಾ ಇದ್ದಾರೆ ಮಾಸ್ಟರ್ ಬ್ಯಾಡ್ಮಿಂಟನ್ ಅಕಾಡೆಮಿ ಕೊಲ್ಯ ಇವರ ವತಿಯಿಂದ. ಅದೇ ರೀತಿ ಒಂದು ನಗದು ಬಹುಮಾನವನ್ನ ತಾವೆಲ್ಲರೂ ಸ್ವೀಕರಿಸಲಿಕ್ಕೆ ಕೇಳಿಕೊಳ್ಳುತ್ತಾ ಇದ್ದೇವೆ. ದ್ವಿತೀಯ ಸ್ಥಾನದಲ್ಲಿದ್ದಾರೆ 5-5 ಬ್ಯಾಡ್ಮಿಂಟನ್ ಮಾಲಕರಾಗಿರುವಂತ ರಂಜಿತ್, ಟೀಮ್ ಕ್ಯಾಪ್ಟನ್ ಆಗಿರುವಂತ ರಂಜಿತ್ ಈ ಒಂದು ಫಲಕವನ್ನ ಸ್ವೀಕರಿಸಬೇಕು, ಟ್ರೋಫಿಯನ್ನ ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ಜೋರಾದ ಚಪ್ಪಾಳೆ. ದ್ವಿತೀಯ ಸ್ಥಾನದಲ್ಲಿದ್ದಾರೆ 5-5 ಬ್ಯಾಡ್ಮಿಂಟನ್. ಇದೀಗ ಬಹು ನಿರೀಕ್ಷಿತವಾದಂತ ಮಾಸ್ಟರ್ ಬ್ಯಾಡ್ಮಿಂಟನ್ ಅಕಾಡೆಮಿ ಕೊಲ್ಲಿಯುವುದರ ಮಾಸ್ಟರ್ ತಿರಂಗ ಬ್ಯಾಡ್ಮಿಂಟನ್ ಕಪ್ 2024ರ ವಿಜೇತರ ಟ್ರೋಫಿಯನ್ನ ಪಡೆಯಲಿಕ್ಕೆ ಸ್ಮ್ಯಾಶ್ ಕಾರ್ಡ್ಸ್ ಕೊಲ್ಯ ಈ ಒಂದು ತಂಡವನ್ನ ನಾನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲಾ ತಂಡದ ಆಟಗಾರರಿಗೆ ಪ್ರಯಾಗ್ ಸಿಲ್ಕ್ಸ್ ಇದರ ವತಿಯಿಂದ ಸಾರಿಯ ಬಹುಮಾನ ಕೂಡ ಇದೆ. ದ ವಿನ್ನರ್ಸ್ ಸ್ಮ್ಯಾಶ್ ಕಾರ್ಡ್ಸ್ ಕೊಲ್ಯ, ತಾವೆಲ್ಲರೂ ಬಂದು ಟ್ರೋಫಿ ಹಾಗೂ ಪದಕವನ್ನ ಸ್ವೀಕರಿಸಬೇಕು ಕೇಳಿಕೊಳ್ತಾ ಇದ್ದೇವೆ. ಸಾರಿಯ ಬಹುಮಾನವನ್ನ ತಾವೆಲ್ಲರೂ ಸ್ವೀಕರಿಸಬೇಕು. ಸ್ಮ್ಯಾಶ್ ಕ್ವಾಡ್ಸ್ ಇದರ ಮಾಲಕರಾಗಿರುವಂತಹ ಹರ್ಷಿತ್ ಇವರು ಮುಂದೆ ಬಂದು ಈ ಒಂದು ಟ್ರೋಫಿಯನ್ನ ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಲೋ ಮಾಸ್ಟರ್ ಬ್ಯಾಡ್ಮಿಂಟನ್ ಅಕಾಡೆಮಿಯ 2024ನೇ ಸ್ವಾತಂತ್ರ್ಯ ದಿನಾಚರಣೆಯ ಇಲ್ಲ ಕೇಳುವಿಲ್ಲ ಹಲೋ ತಿರಂಗ ಕಪ್ಪಿನ ಮುಕ್ತಾಯ ಹಂತಕ್ಕೆ ಬಂದಿದ್ದೇವೆ. ಈಗಾಗಲೇ ಸ್ಪರ್ಧೆಯನ್ನ ಎಲ್ಲ ಮುಗಿಸಿಕೊಂಡು ಬಹುಮಾನ ವಿತರಣೆಯನ್ನ ಈಗಾಗಲೇ ಮುಕ್ತಾಯಗೊಳಿಸಿದ್ದೇವೆ. ಅದೇ ರೀತಿ ಬಹುಮಾನ ವಿಜೇತರಾದ ಎಲ್ಲ ತಂಡದ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತಾ, ಅದೇ ರೀತಿ ಈ ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ನಮ್ಮ ನೆಚ್ಚಿನ ಈಶ್ವರ್ ಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ, ಅದೇ ರೀತಿ ಪ್ರಶಾಂತ್ ಸರ್ ಮತ್ತೆ ಎಲ್ಲ ತಂಡದ ನಾಯಕರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುವ ಮುಖಾಂತರ ಇದರ ಕಾರ್ಯಕ್ರಮ ನಿರೂಪಣೆಯನ್ನ ನಿಖಿಲ್ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮಾತ್ರವಲ್ಲ, ಅವರು ಪಾರ್ಕಿಂಗ್ ವ್ಯವಸ್ಥೆಯನ್ನ
2 ವರ್ಷ ಕೂಡ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ಎಲ್ಲ ಸದಸ್ಯರು ಊಟ ಮಾಡಿ ಸ್ಥಳದ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಆದಷ್ಟು ಬೇಗ, ಈಗಾಗಲೇ 12 ಗಂಟೆ ಆಗಿದೆ, ಆದಷ್ಟು ಬೇಗ ನಿರ್ಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.